ಎಲ್ರಿಗೂ ನಮಸ್ಕಾರ. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗವನ್ನ ಪ್ರೀತಿನಿಟ್ಟು ಕೇಳುತ್ತಿದ್ದೀರಿ. ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು. ಇಂದಿನ ಸರಣಿ ಸಂಚಿಕೆ 156. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಲಿದ್ದಾರೆ ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿ ಬರೋಣ. ಎಲ್ಲೆಲ್ಲಿಯೂ ಮೋಹ ಸಂಭ್ರಾಂತಿಗಳ ಕವಿಸಿ, ಸಲ್ಲದ ಕುಮಾರ್ಗದೊಳು ನಿನ್ನ ತಾಂ ನಡೆಸಿ. ಗೆಲ್ಲಲಿಲ್ಲ ಇವನು ಆ ಪರೀಕ್ಷೆಯ ಒಳಗೆ ಎಂದು ವಿಧಿ, ಸೊಲ್ಲಲಿಪುದು ಸರಿಯೇನೋ ಮಂಕುತಿಮ್ಮ. ಎಲ್ಲೆಲ್ಲಿಯೂ ಮೋಹ ಸಂಭ್ರಾಂತಿಗಳ ಕವಿಸಿ, ಸಲ್ಲದ ಕುಮಾರ್ಗದೊಳು ನಿನ್ನ ನಡೆಸಿ. ಗೆಲ್ಲಲಿಲ್ಲಿವನ ಪರೀಕ್ಷೆಯೊಳಗೆಂದು ವಿಧಿ, ಸೊಲ್ಲಿಪುದು ಸರಿಯೇನು ಮಂಕುತಿಮ್ಮ. ಸೊಲ್ಲಿಪುದು ಸರಿಯೇನು ಮಂಕುತಿಮ್ಮ. ಬಂಧುಗಳೇ, ಮಾನವರಿಗೆ ಇಲ್ಲಿರುವ ವಿಚಾರಗಳು, ನಿಗೂಢತೆಗಳು ಒಂದೂ ಕೂಡ ಅರ್ಥವಾಗುವುದಿಲ್ಲ. ಆದರೆ ಅರ್ಥೈಸಿಕೊಳ್ಳಲು ಸದಾ ಕ್ರಿಯಾಶೀಲನಾಗಿ, ಪ್ರಯತ್ನಶೀಲನಾಗಿ ಆತ ಮುಳುಗಿರುತ್ತಾನೆ. ತನ್ನ ಜ್ಞಾನದ ಮಿತಿಯೊಳಗೆ ಅಗಾಧವಾದ ಜಗತ್ತಿನ ಸೃಷ್ಟಿಯ ರಹಸ್ಯವನ್ನು ತನ್ನ ಮಿತಿಯೊಳಗೆ ಅರಿಯಲು ಸಾಧ್ಯವೇ? ಈ ಭೂಮಂಡಲವನ್ನು ವಿಸ್ತಾರವಾಗಿ ಆ ಪರಮಾತ್ಮನು ಸೃಷ್ಟಿ ಮಾಡಿದ್ದಾನೆ. ಮಾನವರನ್ನು ಮಿತಿಯೊಳಗಿರಿಸಿ ಅವನು ಸ್ವಪ್ರಯತ್ನದಲ್ಲಿ ಸೋತಾಗ ಮಾನವನು ಗೆಲ್ಲಲಿಲ್ಲ ಎಂದು ಹೇಳುವುದು ಭಗವಂತನಿಗೆ ಸರಿಯೇ ಎಂದು ಮಾನ್ಯ ಡಿವಿಜಿಯವರು ಈ ಕಗ್ಗದ ಮೂಲಕ ಪ್ರಶ್ನೆಯನ್ನ ಹಾಕುತ್ತಿದ್ದಾರೆ. ಈ ಭೂಮಿ ಮೇಲೆ ಹುಟ್ಟಿರುವ ಮನುಷ್ಯರಿಗೆ ಎಂದಿನಿಂದ ಅರಿವು, ಜ್ಞಾನ, ತಿಳುವಳಿಕೆ ಬಂದಿತೋ ಅಂದಿನಿಂದಲೇ ಈ ಜಗತ್ತನ್ನ, ಸೃಷ್ಟಿಯನ್ನು ತಿಳಿಯುವ, ಶೋಧಿಸುವ, ಆವಿಷ್ಕರಿಸುವ ಪ್ರಯತ್ನವನ್ನ ಮಾಡುತ್ತಾ ಬಂದಿದ್ದಾನೆ. ಆದರೆ ಇವನು ತಿಳಿಯುವಲ್ಲಿ ಈತನ ಪ್ರಯತ್ನಗಳು ಮಾತ್ರ ಸಫಲತೆಯನ್ನ ಕಂಡಿಲ್ಲ. ಆದರೆ ಕೆಲವರು ಎಲ್ಲವನ್ನು ತಿಳಿದಿದ್ದೇನೆ, ಶಕ್ತಿಯನ್ನ ಅರಿತಿದ್ದೇನೆ ಎಂಬ ಅಹಂಕಾರದ ಭಾವದಲ್ಲಿ ತನ್ನದೇ ಒಂದು ಗುಂಪನ್ನ ಕಟ್ಟಿಕೊಂಡು ಮರೆಯುತ್ತಿದ್ದಾರೆ. ಇದನ್ನ ಮಾನ್ಯ ಡಿವಿಜಿಯವರು ಕುಮಾರ್ಗವೆಂದು ಕರೆಯುತ್ತಾರೆ. ಆತ್ಮವು ಬಾಹ್ಯ ಪ್ರಪಂಚದಲ್ಲಿ ದೇಹ ರೂಪಣೆಯಾಗಿ ಭ್ರಮೆ ಮತ್ತು ವಾಸ್ತವಗಳ ನಡುವೆ ಅದು ಬೆಸೆದುಕೊಳ್ಳುತ್ತದೆ. ನಿತ್ಯ ಜೀವನದ ಯಾತ್ರೆಯಲ್ಲಿ ಮತಧರ್ಮಗಳ ನಡುವೆ ಅದು ಸಾಗುತ್ತದೆ. ಹುಟ್ಟು ಸಾವುಗಳ ನಡುವೆ ಜೀವನವು ಕೂಡ ಇಲ್ಲಿ ಸಾಗುವುದನ್ನ ನಾವು ಕಾಣಬಹುದು. ಆದರೆ ಪರತತ್ವವನ್ನು ಅಥವಾ ಭಗವಂತನನ್ನು ಅರಿತುಕೊಳ್ಳಲು ಸಾಧ್ಯವೇ, ಇಲ್ಲವೇನೋ ಎಂಬ ಸಂಶಯವೂ ಕೂಡ ಸುಳಿದಾಡ್ತದೆ. ಇಂದು ನಾಳೆಗಳ ನಡುವೆ ದ್ವಂದ್ವತೆಯ ಬದುಕು ಇದೆ. ಸತ್ಯ ಅಸತ್ಯಗಳ ಜಂಜಾಟದಲ್ಲಿ ಮಾನವನು ಸಿಲುಕಿ ಅವನ ಮಿತವಾದ ಜ್ಞಾನದಲ್ಲಿ ಯಾವುದೂ ಸ್ಪಷ್ಟತೆಯನ್ನು ಕಾಣುವುದಿಲ್ಲ. ಭಗವಂತನ ತತ್ವ ಪರೀಕ್ಷೆಯಲ್ಲಿ ಮಾನವನಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ಬಂಧುಗಳೇ, ಈ ಜಗತ್ತಿನ ಸೃಷ್ಟಿಯಲ್ಲಿ ಭಗವಂತನ ಶಕ್ತಿ ಅಗಾಧವಾಗಿದೆ. ಈ ಭೂಮಿಯ ಮೇಲೆ ಎಷ್ಟೇ ಜನ್ಮವನ್ನು ಪಡೆದರೂ ಕೂಡ, ಹುಟ್ಟಿ ಬಂದರೂ ಕೂಡ ಈ ಸೃಷ್ಟಿಯ ಭಗವಂತನ ಆ ಶಕ್ತಿಯನ್ನ ಅರ್ಥೈಸಿಕೊಳ್ಳುವಲ್ಲಿ ನಾವು ಸೋಲುತ್ತೇವೆ. ಆದರೆ ನಿರಂತರವಾದ ನಮ್ಮಲ್ಲಿರುವಂತಹ ಅರಿಷಡ್ವರ್ಗಗಳನ್ನು ದೂರೀಕರಿಸಿ ಮನಸ್ಸನ್ನ ಹತೋಟಿಗೆ ತಂದುಕೊಂಡರೆ ಅಥವಾ ನಮ್ಮ ಜ್ಞಾನವನ್ನ ಅರಿತುಕೊಂಡರೆ ಆಗ ಖಂಡಿತವಾಗಿಯೂ ಕೂಡ ಪರಮಾತ್ಮನನ್ನು ಕೂಡ ಅರಿಯಲು ಅಥವಾ ತಿಳಿಯಲು ಸಾಧ್ಯವಾಗ್ತದೆ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.